ಪುತ್ತಿಲ ಪರಿವಾರ 2ನೇ ವಾರ್ಡ್ ವತಿಯಿಂದ ದೊಡ್ಡಡ್ಕದಲ್ಲಿರುವ ಆರ್ಯಾಪು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಬ್ರಹ್ಮಣ್ಯ ಬಲ್ಯಾಯ ಅವರ ಮನೆಯಲ್ಲಿ ಆಗಸ್ಟ್ 2ರಂದು ಕಾರ್ಯಕರ್ತರ ಹಾಗೂ ಮತದಾರ ಬಂಧುಗಳಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿಕ ರಾಮ್ ಭಟ್ ಚೆನ್ನಡ್ಕ, ಜನ ನ್ಯಾಯದ ಪರ ನಿಂತ ಹಿನ್ನೆಲೆಯಲ್ಲಿ ನಮಗೆ ಗೆಲುವಾಗಿದೆ. ಬಲ್ಯಾಯರೊಬ್ಬರು ಯೋಗ್ಯ ಪುರುಷ. ಇದೊಂದು ನ್ಯಾಯಸಮ್ಮತ ಚುನಾವಣೆಯಾಗಿದೆ. ರಾಜಕೀಯದಲ್ಲಿ ಗೆಲ್ಲಲು ಹಣಬಲಕ್ಕಿಂತ ಜನಬಲ ಮುಖ್ಯ ಎಂದು ತೋರಿಸಿಕೊಟ್ಟವರು ಪುತ್ತಿಲ ಎಂದು ಹೇಳಿದರು. ಇಂಥ ಸಭೆ 1977ನೇ ಇಸವಿಯಲ್ಲಿ ಜೆಪಿಯವರು ಜನತಾ ಪಕ್ಷ ಕಟ್ಟಲಾಗಿತ್ತು. ಯಾಕಂದ್ರೆ ಈ ಸಭೆಯಲ್ಲಿ ಮೇಲೆ ಕೂತವರಾಗಲಿ ಕೆಳಗೆ ಕೂತವರಾಗಲಿ ಯಾರೇ ಒಂದೇ ಒಂದು ರೂಪಾಯಿ ಲಂಚದಿಂದವರು ಯಾರೂ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಲಂಚದಿಂದವರು ರಾಜಕೀಯ ಸಭೆಯಲ್ಲಿ ಇರ್ತಾರೆ. ಬಂದು ಮೇಲೆ ಹತ್ತಿ ಊಟಕ್ಕೆ ಕೂತು, ಇದರಲ್ಲಿ ಕೆಳಗೆ ಕೂತವರು ಇಲ್ಲ, ಮೇಲೆ ಕೂತವರು ಇಲ್ಲ. ಪ್ರತಿಯೊಬ್ಬರು ಸತ್ಯಲ್ಲಿ ಅಂತ ಶೋಧನೆ ಅಂತ ಬಂದವರು ಇಲ್ಲಿ. ಆಮೇಲೆ ಇಲ್ಲಿ ಇಷ್ಟು ಜನರಿದ್ದಾರೆ, ಮೊನ್ನೆ ವೋಟ್ ಹಾಕಿದ್ದಾರೆ. 2 ದೊಡ್ಡ ಪಕ್ಷ ಇಲ್ಲಿ ಒಟ್ಟಿಗೆ ನಿಂತಿದೆ, ಒಂದು ಬಿಜೆಪಿ, ಒಂದು ಕಾಂಗ್ರೆಸ್. 2 ಪಕ್ಷಗಳಿಗೆ ಒಟ್ಟಿಗೆ ಸೇರಿದ ಓಟಿಂದ ಹೆಚ್ಚು ಓಟು ಒಬ್ಬ ಇಂಡಿಪೆಂಡೆಂಟ್ ಆಗಿ ಗೆಲ್ಲಬೇಕಾದ್ರೆ ಇದಕ್ಕಿಂತ ಇನ್ನೊಂದು ವಿಚಿತ್ರವಾದ ವಿಷಯ ಹೇಳ್ತೇನೆ ನಾನು. 2 ಪಕ್ಷಗಳವರು ಬೇಕಾದಷ್ಟು ಹಣ ಸುರಿದಿದ್ದಾರೆ. ಈ ಪಕ್ಷದವರು 1 ರೂಪಾಯಿ ಸುರಿಲಿಲ್ಲ. ಈ ಜನರು ಅವರು ಎಷ್ಟು ಸುರಿದ್ರು ಕೂಡ ಇವರು ಅದಕ್ಕೆ ದುಡ್ಡಿಗೆ ಮರ್ಯಾದೆ ಬಿಡದೆ ನ್ಯಾಯಕ್ಕೆ ಮರ್ಯಾದೆ ಬಿಟ್ಟು ಓಟ್ ಹಾಕಿದ್ದಾರೆ. ಹಾಗಾಗಿ ಜನರ ಯೋಗ್ಯತೆ ಎಷ್ಟು? ನನ್ನ ಲೆಕ್ಕದಲ್ಲಿ ಅಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧ ಉಂಟು, ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಉಂಟು, ಅಲ್ಲೆಲ್ಲ MP ಗಳಿದ್ದಾರೆ, MLAಗಳಿದ್ದಾರೆ. ನಿಮಗೆಲ್ಲ ಕಾಣುವುದಲ್ಲ ದೊಡ್ಡ ಜನರು ಅಂತ. ಆದರೆ ಲಂಚ ತಿಂದಿರುವುದು ನೀವೇ ದೊಡ್ಡ ಜನರು. ಅವರೆಲ್ಲ ಹೆಚ್ಚಿನವರು ನೋಡಿ, ಇವತ್ತಿನ ಪೇಪರ್ ನೋಡಿ, ಎಲ್ಲ 100 ಕೋಟಿಯಿಂದ ಮೇಲೆ ದುಡ್ಡು ಮಾಡಿದವರು ಇರೋದು. ಅವರ ಹಿನ್ನೆಲೆ ನೋಡಿದ್ರೆ 0ಯಿಂದ ಮೇಲೆ ಹೋದವರು ಏನಾದ್ರಲ್ಲಿ. ಅವ್ರು ಯಾರು ದೊಡ್ಡ ಜನರಲ್ಲ. ಯಾಕಂದ್ರೆ ಕೆಲವರನ್ನು ನನಗೆ ಮುಖದ ಹತ್ರ ವ್ಯವಹಾರ ಮಾಡಿ ಗೊತ್ತಿಲ್ಲ, ಅವರಿಗೆ ಯಾವ ಜ್ಞಾನವೂ ಇರುವುದಿಲ್ಲ. ಪುತ್ತಿಲ ಪರಿವಾರದ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ ಮಾತನಾಡಿ, ನಮ್ಮ ಕಾರ್ಯಕರ್ತರ ನಿರೀಕ್ಷೆಯನ್ನು ಸಾಕಾರ ಮಾಡಿದ ವ್ಯಕ್ತಿ ಸುಬ್ರಹ್ಮಣ್ಯ ಬಲ್ಯಾಯರು. ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಹೊಂದಿರುವ ವ್ಯಕ್ತಿ ಅವರು. ಪುತ್ತಿಲ ಪರಿವಾರಕ್ಕೆ ಇದು ಪ್ರಥಮ ವಿಜಯ. ಸ್ವಾರ್ಥ ರಾಜಕೀಯವನ್ನು ಮೆಟ್ಟುವ ನಿಟ್ಟಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಚುನಾವಣೆಗೆ ನಿಲ್ಲಬೇಕಾಯಿತು ಎಂದರು. ಹಿಂದೂಗಳ ಉಳಿಗಾಗಿ ದುಡಿಯುತ್ತಿರುವಂತಹ 2 ವ್ಯಕ್ತಿಗಳು ಈ ದೇಶದಲ್ಲಿದ್ದಾರೆ. ಒಬ್ಬರು ಪ್ರಧಾನಿ ಶ್ರೀ ನರೇಂದ್ರ ಮೋದಿ, ಮತ್ತೊಬ್ಬರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಪುತ್ತೂರಲ್ಲಿ ಒಬ್ಬರು ಯೋಗಿ ಇದ್ದಾರೆ, ಜೂನಿಯರ್ ಯೋಗಿ ಅಂತಲೇ ನಾವು ಹೇಳ್ಬೋದು. ಆರ್ಯಾಪು ಗ್ರಾಮದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂತಹ ವ್ಯಕ್ತಿ, ಹಿಂದುತ್ವನ್ನೇ ಉಸಿರಾಗಿಸಿಕೊಂಡಿರುವಂತಹ ವ್ಯಕ್ತಿ ಸುಬ್ರಹ್ಮಣ್ಯ ಬಲ್ಯಾಯರು. ಅವರನ್ನ ನಾವು ಪ್ರಥಮವಾಗಿ ನವೀನಣ್ಣ ಮತ್ತೆ ಜಗದೀಶ್, ನಮ್ಮ ತಾರನಾಥರು, ತಿಮ್ಮಪ್ಪಣ್ಣ, ಗೋಪಾಲಕೃಷ್ಣ ಭಟ್ರು, ಪ್ರಭುಗಳು ನಾವೆಲ್ಲ ಸೇರಿ, ಅನಿಲ್ ಅರುಣಣ್ಣ ಬಂದಿದ್ರು, ಮತ್ತೆ ಉಮೇಶ್ ನಮ್ಮ ಕಾರ್ಯದರ್ಶಿ, ನಾವೆಲ್ಲ ಸೇರಿ ಪ್ರಥಮವಾಗಿ ಸೇರಿದಾಗ ಇಲ್ಲಿ ಬಂದಂತಹ ಪ್ರಥಮ ಹೆಸರೇ ಸುಬ್ರಹ್ಮಣ್ಯ ಬಲ್ಯಾಯರು. ಪುತ್ತಿಲ ಪರಿವಾರದ ಗೌರವ ಸಲಹೆಗಾರರು ಹಾಗೂ ವೈದ್ಯರಾಗಿರುವ ಗಣೇಶ್ ಪ್ರಸಾದ್ ಮುದ್ರಾಜೆ ಮಾತನಾಡಿ, ಹಿಂದೂ ಸಮಾಜ ಆತಂಕದಲ್ಲಿದೆ ಎನ್ನುವ ಭಾವದಲ್ಲಿ ನಾವಿದ್ದೇವೆ. ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು. ಹೊಂದಾಣಿಕೆಯಲ್ಲಿ ನಡೆಯುವುದರ ಮೂಲಕ ನಮ್ಮ ಹಿಂದೂ ಸಮಾಜವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಕೆಲಸವಾಗಬೇಕು. ರಾಜ್ಯವೇ ಪುತ್ತೂರನ್ನು ನೋಡುವ ಹಾಗೆ ಮಾಡಿದ ಸಾಧನೆ ನಮ್ಮ ಪುತ್ತಿಲ ಪರಿವಾರದ ಕಾರ್ಯಕರ್ತರಿಂದ ಆಗಿದೆ ಎನ್ನುವ ಖುಷಿ ನನಗಿದೆ ಎಂದರು. ನಾವು ಮಾತೃಪಕ್ಷವಾದ ಬಿಜೆಪಿಯನ್ನು ಬಿಟ್ಟು ಪುತ್ತಿಲ ಒಂದು ಪರಿವಾರ ಅಂತ ಏನಿದೆ ಅದರ ಜೊತೆಗೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ವಿಧಾನಸಭಾ ಒಂದು ಚುನಾವಣೆಯಲ್ಲಿ ನಮ್ಮ ಅರುಣಣ್ಣ ವೀರೋಚಿತ ಒಂದು ಸೋಲನ್ನು ಕಂಡರೂ ಕೂಡ ಇಡೀ ರಾಜ್ಯ ನಮ್ಮ ಪುತ್ತೂರಿನ ಕಡೆಗೆ ಗಮನ ಹರಿತಕ್ಕಂತೆ ಮಾಡಿದಂತಹ ತಾವೆಲ್ಲ ಮತದಾರ ಬಂಧುಗಳು ಯಾರಿದ್ದೀರಿ, ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಯಾರೆಲ್ಲ ಕಾರ್ಯಕರ್ತರು ಇದಕ್ಕಾಗಿ ದುಡಿದಿದ್ದಾರೆ ಅವರ ಜೊತೆಗೆ ನಾನು ಸೋದರೆ ಏನೋ ನಿಮ್ಮೊಂದಿಗೆ ಸದಾಕಾಲ ನಿಮ್ಮೊಂದಿಗೆ ನಾವು ಇರಬೇಕು. ನಮ್ಮ ಈ ಒಗ್ಗಟ್ಟು
ಮುರಿಯಬಾರದು ಅಂತ ಹೇಳ್ತಕ್ಕಂತಹ ಒಂದು ಸದುದ್ದೇಶದಿಂದ ಪ್ರಾರಂಭಗೊಂಡ ಪುತ್ತಿಲ ಪರಿವಾರದ ಒಂದು ಕಲ್ಪನೆಯಿಂದ ನಾವು ಒಂದು ಸಂಘವನ್ನು ಕಟ್ಟಿಕೊಂಡು ಕೆಲಸ ಮಾಡತಕ್ಕಂತಹ ಈ ಒಂದು ಸನ್ನಿವೇಶದಲ್ಲಿ ನಾವು ಒಂದು ಗಂಭೀರವಾದಂತಹ ಒಂದು ಸಮಸ್ಯೆಯನ್ನು ಪುತ್ತೂರಿನ ಆಸುಪಾಸಿನಲ್ಲಿ ಹಿಂದೂ ಸಮಾಜ ಇತ್ತೀಚೆಗೆ ಎದುರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ತನ್ನ ಶಾಸಕತ್ವದ ನೆಲೆಯಲ್ಲಿ, ಅದು ಡೆಮೋಕ್ರಸಿಯಲ್ಲಿ ಶಾಸಕತ್ವ ಅಂತ ಹೇಳ್ತಕ್ಕಂಥದ್ದು ಒಂದು ಮುಖ್ಯ ಭಾಗ. ಶಾಸಕತ್ವದ ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಇಲ್ಲಿ ಸ್ಥಾಪಿಸಿದ್ರು ಕೂಡ ನಮಗೆ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈ ಪುತ್ತೂರು ಹಿಂದುತ್ವದ ಸೆಲೆಯಾಗಿರ್ತಕ್ಕಂತಹ ನಾಡು, ಒಂದು ತಾಲೂಕು, ಒಂದು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅನೇಕ ಬೆಳವಣಿಗೆಗಳನ್ನು ನಮ್ಮ ಪುತ್ತಿಲ ಪರಿವಾರ ಹಾಗೆ ಅರುಣಣ್ಣ ಒಂದು ಟೀಮ್ ಏನು ನಾವು ಗಮನಿಸ್ತಾ ಬಂದಿದ್ದೇವೆ. ಅಂದರೆ ವ್ಯವಸ್ಥಿತವಾಗಿ ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಆತಂಕವನ್ನು ಎದುರಿಸ್ತಕ್ಕಂತಹ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬರಬಹುದೇ. ಪ್ರಮುಖರಾದ ಶ್ರೀಕೃಷ್ಣ ಉಪಾಧ್ಯಾಯ ಅವರು ಮಾತನಾಡಿ, ಸುಬ್ರಹ್ಮಣ್ಯ ಬಲ್ಯಾಯರ ಗೆಲುವು ನಮ್ಮೆಲ್ಲರ ಗೆಲುವಾಗಿದೆ. ನಾವಿಂದು ಗೆಲುವಿನ ಸಂಭ್ರಮದಲ್ಲಿದ್ದೇವೆ. ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ ಎಂದರು. ಹೋರಾಟಕ್ಕೊಂದು ವಿಜಯ ಸಿಕ್ಕಿ ಬಹಳ ಖುಷಿಯಾಯಿತು. ಅದು ಕೂಡ ಜುಲೈ 26. ಜುಲೈ 26ನ ಜೀವಮಾನದಲ್ಲಿ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. 2 ಕಾರಣಗಳಿಂದ. ಒಂದು, ಅಟಲ್ ಬಿಹಾರಿ ವಾಜಪೇಯಿಜಿ ನೇತೃತ್ವದ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದ ದಿನ. ಇನ್ನೊಂದು, ಪುತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತರಿಗಾದಂತಹ ಅನ್ಯಾಯದ ವಿರುದ್ಧ ಕಟಿಬದ್ಧರಾಗಿ ಎದ್ದ ನಿಂತು ಹೋರಾಟ ಮಾಡಿದ ಅಸಂಖ್ಯ ಕಾರ್ಯಕರ್ತರ ದಿಗ್ವಿಜಯದ ದಿವಸ. ಈ ವಿಜಯ ಎಷ್ಟು ಮಜಾ ಕೊಡ್ತಿತ್ತು ಅಂತಂದ್ರೆ, ಇಡೀ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತ್ ಇಲೆಕ್ಷನ್ನ ವರದಿ ಸ್ಟೇಟ್ ಲೆವೆಲ್ನ ಮೀಡಿಯಾದಲ್ಲಿ 20 ನಿಮಿಷ, ಅರ್ಧ ಗಂಟೆ ಪ್ರಸಾರ ಆಗ್ತದೆ ಅಂತಂದ್ರೆ ಅದು ಸುಬ್ರಹ್ಮಣ್ಯ ಬಲ್ಯಾಯರ ಸುದ್ದಿ ಮಾತ್ರ. ಸ್ವತಃ ಹಿಂದೂವಾದಿ ಅಜಿತ್ ಹನುಮಕ್ಕನವರ್ ಸುವರ್ಣ ನ್ಯೂಸ್ ನಲ್ಲಿ 20 ನಿಮಿಷದಿಂದ ಅರ್ಧ ಗಂಟೆ ನಿಮ್ಮ ಗ್ರಾಮದ ಸುಬ್ರಹ್ಮಣ್ಯ ಬಲ್ಯಾಯರ ಗೆಲುವಿನ ಸುದ್ದಿಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ಮಟ್ಟದಲ್ಲಿ ನಿಮ್ಮ ಗ್ರಾಮ ಒಂದು ಹವಾ ಎಬ್ಬಿಸಿತು. ಪ್ರೀತಿಯ ಬಂಧುಗಳೇ, ಇದು ಬಲ್ಯಾಯರ ಗೆಲುವಲ್ಲ, ಇದು ನಿಮ್ ಗೆಲುವು ಅಲ್ಲ. ಆರ್ಯಾಪು ಗ್ರಾಮ ಪಂಚಾಯತ್ ಸದಸ್ಯ ಸುಬ್ರಹ್ಮಣ್ಯ ಬಲ್ಯಾಯ ಮಾತನಾಡಿ, ಮತ ನೀಡಿ ನನ್ನನ್ನು ಗೆಲ್ಲಿಸಿದ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಜಾತಿ ಮತ ಭೇದ ಮರೆತು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಅದೇ ರೀತಿ ಹಿಂದಿನಂತೆಯೇ ಬಡವರಿಗೆ ನನ್ನಿಂದಾಗುವ ಸಹಕಾರವನ್ನು ನೀಡುತ್ತಾ ಬರುತ್ತೇನೆ ಎಂದು ಹೇಳಿದರು. ಉಪಚುನಾವಣೆಯಲ್ಲಿ ನನಗೆ ಮತವನ್ನು ನೀಡಿ ಅತ್ಯಧಿಕ ಮತದಿಂದ ಗೆಲ್ಲಿಸಿದ ಮತದಾರರಿಗೆ ನನ್ನ ಮೊದಲನೆಯ ಪ್ರಣಾಮಗಳು. ಜಾತಿ ಮತ ಭೇದ ಮರೆತು, ಪಕ್ಷಭೇದ ಮರೆತು ನಿಮ್ಮೆಲ್ಲರಿಗೂ ಸಹಾಯವನ್ನು ಮಾಡುತ್ತೇನೆ ಎಂದು ಭರವಸೆಯನ್ನು ಕೊಡುತ್ತಾ, ದೇವರು ನಿಮಗೆ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನಗೆ ಅವಕಾಶಕ್ಕಾಗಿ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು. ಪುತ್ತಿಲ ಪರಿವಾರದ ಉಪಾಧ್ಯಕ್ಷರಾದ ಪ್ರವೀಣ್ ಭಂಡಾರಿ, ಪ್ರಗತಿಪರ ಕೃಷಿಕರಾದ ಗೋಪಾಲ್ ಭಟ್ ಕುಂಜೂರು ಪಂಜ, ರಾಮಚಂದ್ರ ಪ್ರಭು ದೇವಸ್ಯ, ಪುತ್ತಿಲ ಪರಿವಾರದ ನಗರಾಧ್ಯಕ್ಷ ಅನಿಲ್ ಗೌಡ ತೆಂಕಿಲ, ಆರ್ಯಾಪು ವಾರ್ಡಿನ ಅಧ್ಯಕ್ಷ ನವೀನ್ ರೈ, ಪ್ರಮುಖರಾದ ತಿಮ್ಮಪ್ಪ ನಾಯ್ಕ್ ಜಂಗಮುಗೇರು, ಚಂದ್ರಿಕಾ ಸೆಸಪ್ಪ ಕುಲಾಲ್, ಉಮಾವತಿ ನಿಡ್ಪಳ್ಳಿ, ಪುತ್ತಿಲ ಪರಿವಾರದ ಕಾರ್ಯಕರ್ತರಾದ ಜಗನ್ನಾಥ್ ರೈ ಕೊಳಂಬೆತ್ತಿಮಾರು ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಗೆಳೆಯರ ಬಳಗ ದೊಡ್ಡಡ್ಕ ಹಾಗೂ ಶ್ರೀ ಮಹಾಲಕ್ಷ್ಮಿ ಭಜನಾ ಮಂಡಳಿ ದೊಡ್ಡಡ್ಕದ ಪದಾಧಿಕಾರಿಗಳು ಆರ್ಯಾಪು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಬ್ರಹ್ಮಣ್ಯ ಬಲ್ಯಾಯ ಅವರನ್ನು ಸನ್ಮಾನಿಸಿದರು.
ಇದೇ ಸಂದರ್ಭದಲ್ಲಿ ಆರ್ಯಾಪು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಬ್ರಹ್ಮಣ್ಯ ಬಲ್ಯಾಯ ಅವರ ಹುಟ್ಟುಹಬ್ಬದ ಆಚರಣೆಯೂ ನಡೆಯಿತು. ರಶ್ಮಿ ರಾಧಾಕೃಷ್ಣ ಸ್ವಾಗತಿಸಿದರು. ಸಮೀಕ್ಷಾ ಒಳತ್ತಡ್ಕ ಪ್ರಾರ್ಥಿಸಿ ರಮೇಶ್ ಚನಿಲ ವಂದಿಸಿದರು. ಶೈಲೇಶ್ ರೈ ಕಾರ್ಯಕ್ರಮ ನಿರೂಪಿಸಿದರು. ಲೋಕೇಶ್ ಬಲ್ಯಾಯ ದೊಡ್ಡಡ್ಕ, ಜಗದೀಶ್ ಪೂಜಾರಿ ಒಳತ್ತಡ್ಕ, ನವೀನ್ ಕುಲಾಲ್, ಶೈಲೇಶ್ ರೈ, ವೇದೇಶ್ ಪೂಜಾರಿ, ಮಿಥುನ್ ಒಳತ್ತಡ್ಕ, ಸಂಜೀವ ಪೂಜಾರಿ ದೊಡ್ಡಡ್ಕ, ಕುಶಾಲಪ್ಪ ಕಂಪ, ತಾರಾನಾಥ್ ನಾಯಕ್, ವಿನ್ಯಾಸ್ ಬಲ್ಯಾಯ ದೊಡ್ಡಡ್ಕ, ವಾಣಿಶ್ರೀ ಬಲ್ಯಾಯ ದೊಡ್ಡಡ್ಕ, ಕವಿತಾ ಬಲ್ಯಾಯ, ಪ್ರಶಾಂತ್, ನವೀನ್ ಪಂಜಾ ಅವರು ಅತಿಥಿಗಳನ್ನು ಹೂ ನೀಡಿ ಸ್ವಾಗತಿಸಿದರು. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ